ವಂದನೆಯಿಂದ ಮೊದಲು ಸ್ವಸ್ತಿ ಎಂದರು ವಂದನೆಯಿಂದ ಮೊದಲು ಸ್ವಸ್ತಿ ಎಂದರೆ ವಿಪ್ರ ಪ್ರಾಣಿಯರು ಕೊಂದನಲ್ಲದ ಶಾಪ ಏತ ಕಂಡಿರಲಿ ಹೇಳಂತರಿಸೆಂದ ನಿಜರು ಏನಾಯ್ತಪ್ಪ? ನಿಮ್ಮ ಆಗಮನ ಬಹಳ ಒಳ್ಳೆಯದೇ. ಅಲ್ಲ, ಒಳ್ಳೆ ಸಂದರ್ಭದಲ್ಲೇ ಬಂದೆ ನಾನು. ನನಗೂ ಅನ್ನಿಸ್ತಿತ್ತು ನಿಮ್ ಜೊತೆಗೆ ಬಂದದ್ದು ಬಹಳ ಒಳ್ಳೆಯದಾಯ್ತು ಅಂತ ಅನ್ನಿಸ್ತು ನನಗೆ. ಹಾಗಂತ ಏನ್ ಮಾಡ್ಲಿಕ್ಕೂ ಇಲ್ಲ. ಸಂದರ್ಭ ಒಳ್ಳೆಯದು. ಹೌದು ಸ್ವಾಮಿ. ನಾ ಬರಬೇಕು ಅಂತ ನಿಮ್ಮ ಬೇಡಿಕೆ ಇಲ್ಲದೆ ಹೋದ್ರು ಹಾ. ನನ್ನ ಬರುವುದು ಅನಿವಾರ್ಯ. ಆದ್ರೆ ಸ್ವಾಮಿ, ನಿಮ್ಮ ಅನಿವಾರ್ಯತೆಯಿಂದ ಮತ್ತವರಿಗೆ ಆಘಾತ ಆಗಬಾರದಲ್ಲ. ನನ್ನ ಆಗಮನ ಅಥವಾ ನನ್ನ ಅನಿವಾರ್ಯತೆ ಹೇಳುವುದು ಇನ್ನೊಬ್ಬರಿಗೆ ಆಘಾತ ಆಗಬಾರದು ಎನ್ನುವುದು ನನ್ನ ಉದ್ದೇಶ. ಆದ್ರೂ ಉದ್ದೇಶ ಒಳ್ಳೇದು. ಹೌದು. ಹಾ. ಆದ್ರೂ ಹಾಗೆ ಆಯ್ತಲ್ಲ ಈಗ. ಅಂತದ್ದಾಯ್ತಾ? ಹೌದು ಸ್ವಾಮಿ. ಯಾಕೆ ಹಾಗೆ ಮಾಡಿದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಬ್ರಾಹ್ಮಣನೊಬ್ಬ ಒಬ್ಬ ಮನೆಗೆ ಬಂದ ಅಂತ ಆದ್ರೆ ಹಾ. ಪಂಚಾಗ್ನಿಯನ್ನು ತರ್ತಾನೆ ಅಂತ ಲೆಕ್ಕ. ಹಾ. ಮುಖದಲ್ಲೊಂದು, ಕಷ್ಟದಲ್ಲೊಂದು, ಉದರದಲ್ಲೊಂದು, ಕೈಯಲ್ಲೊಂದು, ಪಾದದಲ್ಲೊಂದು. ಹೌದು ತಾನೆ? ಬಂದಂತಹ ಬ್ರಾಹ್ಮಣರನ್ನು ಕರೆತಂದು ಹಾ. ಉಳ್ಳಿಸಿ ಹಾ. ಮಧ್ಯ ಪಾತ್ಯಾದಿಗಳ ಉಪಚಾರವನ್ನು ಮಾಡಿ ಹಾ. ಆಮೇಲೆ ಕಾಲಿಗೆ ನಮಸ್ಕರಿಸಿದಾಗ ಹಾ. ಶ್ರೇಯಸ್ಸಾಗಲಿ ಎನ್ನುವಾಗ ಆಶೀರ್ವಾದ ಮಾಡಬೇಕಾದದ್ದು ಹಾ. ಬ್ರಾಹ್ಮಣರ ಸ್ವಭಾವ. ಪಂಚಾಗ್ನಿಯನ್ನು ಉಪಶಮನಗೊಳಿಸಿ ಹಾ. ನಿಷೇಧ ವ್ಯವಸ್ಥೆ ಮಾಡಿದ್ರೆ ಮಾಡಿದ ಬಳಿಕ ಅವ ಬ್ರಾಹ್ಮಣ ಸಂತೃಪ್ತನಾಗಿ ಆಶೀರ್ವಾದ ಮಾಡುವುದು ರೂಢಿ. ಈಗೇನಾಯ್ತು ಅಂತದ್ದು? ಬ್ರಾಹ್ಮಣರು ಎದುರಿಗೆ ಬಂದಾಗ ಒಬ್ಬಾತ ಕೈ ಮುಗಿಯುವ ಪೂರ್ವದಲ್ಲಿಯೇ ಹಾ. ನಿನಗೆ ಒಳ್ಳೆಯದಾಗಲಿ ಎನ್ನುವ ಹಾಗೆ ಹಾ. ಆ ಬ್ರಾಹ್ಮಣ ಆಶೀರ್ವಾದ ಮಾಡಿದ್ರೆ ಆದಷ್ಟು ಬೇಗ ನೀವು ಹೋಗುವಂತಲೇ ಆಶೀರ್ವಾದ ಮಾಡಿದ ಹಾಗಲ್ವೋ? ನಾ ಬಂದದ್ದಂತೂ ಅನಿವಾರ್ಯ ಅನಿರೀಕ್ಷಿತದಲ್ಲಿ ಆಗಮನ ಆದರೂ ಇಲ್ಲಿದ್ದ ನಿನ್ನ ನಿರ್ಗಮನಕ್ಕೆ ನಾ ಬಂದದ್ದು ಅಂತ ಲೆಕ್ಕ ಆಗ್ತೀಯಾ? ಹಾಗೆ ಆಗಲಿಲ್ವ ಸ್ವಾಮಿ? ತಿಳಿದವರು ನೀವು ನೋಡಿದ್ರೆ ಬಹಳಷ್ಟು ತಿಳಿದವರು ಹಾಗೆ ಕಾಣುತ್ತದೆ. ಮಹಾಪ್ರಭುಗಳೇ, ಇದು ಶಾಸ್ತ್ರ ನೀವು ಹೇಳಿದ್ದು ಸತ್ಯವೇ. ಬ್ರಾಹ್ಮಣನಾದವ ಮೊದಲೇ ನಮ್ಮ ಆಶೀರ್ವಾದ ಮಾಡಿದ ನಮಸ್ಕಾರ ಮಾಡುವ ಮೊದಲೇ ಹಾ. ಆಯುಷ್ಯ ಕಡಿಮೆ ಅಂತ ಮಾಡ್ತುಂಟು. ಹೌದು. ಶಾಸ್ತ್ರ ಗೊತ್ತಿಲ್ಲದೆ ಹೋದವು ನಾನಲ್ಲ. ಆದ್ರೂ ಆ